ಮಂಗಳೂರು ಪೊಲೀಸರು ಕುಖ್ಯಾತ 7 ಜನ ಸರಗಳ್ಳರನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 15 ಲಕ್ಷ ಬೆಲೆ ಬಾಳುವ ಸುತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. 13 ಸರಗಳ್ಳತನ, 5 ಸರಗಳ್ಳತನಕ್ಕೆ ಯತ್ನ, 3 ದ್ವಿಚಕ್ರ ವಾಹನ ಕಳ್ಳತನ, 2 ರಾಬರಿ, 1 ಪೊಲೀಸ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 7 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಬ್ದುಲ್ ಇಶಾಮ್, ಸಫಾನ್, ಮೊಹಮ್ಮದ್ ಸೌಸೀಫ್, ಅಬ್ದುಲ್ ಖಾದರ್, ಸಿನಾನ್, ಮೊಹಮ್ಮದ್ ಫಜಲ್, ಅರ್ಷದ್, ಮುಜಾಹಿದುರ್ ರೆಹಮಾನ್ ಬಂಧಿತ ಆರೋಪಿಗಳು. ಮಹಿಳೆಯರ ಕುತ್ತಿಗೆಯಿಂದ ಸರ ಎಳೆದು ಪರಾರಿಯಾಗುತ್ತಿದ್ದ ಕಳ್ಳರು ಸಿಸಿ ಕ್ಯಾಮೆರಾ ಇಲ್ಲದ ಕಡೆ ಕೃತ್ಯವನ್ನು ಎಸಗುತ್ತಿದ್ದರು. ಕತರ್ನ ಕಳ್ಳರು ಕದ್ದ ಬೈಕನ್ನೇ ಕೃತ್ಯಕ್ಕೆ ಬಳಸುತ್ತಿದ್ದರು. ಪೊಲೀಸರಿಗೆ ಯಾವುದೇ ಸುಳಿವು ಸಿಗದಂತೆ ಈ ಕೃತ್ಯಗಳನ್ನು ನಡೆಸುತ್ತಿದ್ದರು ಈ ಆರೋಪಿಗಳು. ಈ ಒಂದು ಸರಣಿ ಕಳ್ಳತನವನ್ನು ಭೇದಿಸುವುದಕ್ಕೆ ವಿಶೇಷ ತಂಡಗಳನ್ನು ರಚಿಸಲಾಗಿತ್ತು. ಕೊನೆಗೂ 7 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಒಂದು ಖತರ್ನಾಕ್ ಕಳ್ಳರ ಪ್ರಕರಣವನ್ನು ಭೇದಿಸಿದ ಪೊಲೀಸ್ ತಂಡಕ್ಕೆ ಕಮಿಷನರ್ ಎನ್ ಶಶಿಕುಮಾರ್ 25,000 ರೂಪಾಯಿ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ.